ಅರುಣ್ ಕುಮಾರ್ ಪುತ್ತಿಲ ಯಾರನ್ನೂ ನಾವು ಬೈದಿಲ್ಲ. ಹಾಗಾಗಿ ಯಾರಲ್ಲೂ ಕ್ಷಮೆ ಕೇಳುವ ಅವಶ್ಯಕತೆ ಇಲ್ಲ. ನಾವು ಒಂದಾಗಲು ಸಿದ್ಧರಿದ್ದೇವೆ. ಆದರೆ ಕ್ಷಮೆ ಕೇಳುವ ಪ್ರಶ್ನೆ ಇಲ್ಲ ಎಂದು ಪುತ್ತಿಲ ಪರಿವಾರದ ಮುಖಂಡ ಶ್ರೀಕೃಷ್ಣ ಉಪಾಧ್ಯಾಯ ಹೇಳಿದ್ದಾರೆ. ಪುತ್ತಿಲ ಪರಿವಾರದ ಬೆಂಬಲಿಗರ ಮತ್ತು ಕಾರ್ಯಕರ್ತರ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಬಿಜೆಪಿ ನಾಯಕರಿಗೆ ಗಡುವು ವಿಧಿಸಿದ್ದು 3 ದಿನಗಳೊಳಗೆ ಎಲ್ಲವೂ ಸರಿಯಾಗುವಂತೆ ನೋಡಿಕೊಳ್ಳಿ. ಎಲ್ಲವೂ ಸರಿಯಾಗುವ ಶಕ್ತಿಯನ್ನು ಈ ತುಳುವ ಮಣ್ಣು ನೀಡಲಿ. ನೀವು ಸತಾಯಿಸುವುದು ಬೇಡ. 4 ಜನರನ್ನು ಸೇರಿ ಮಾಡಿ. ಇಲ್ಲವಾದಲ್ಲಿ ಪುತ್ತಿಲ ಪರಿವಾರ ಸಾಮಾಜಿಕ ಸಂಘಟನೆಯಾಗಿ ಹುಟ್ಟಿದ್ದು ಹೌದಾದರೆ ಮುಂದೆ ರಾಜಕೀಯ ಕ್ಷೇತ್ರದಲ್ಲೂ ಧುಮುಕಿ ಟೊಂಕ ಕಟ್ಟಿ ನಿಲ್ಲುತ್ತೇವೆ ಎಂದು ಸಂಘಟನಾ ಸಂದೇಶ ರವಾನಿಸಿದ್ದಾರೆ. ಅರುಣ್ ಪುತ್ತಿಲ ಬಿಜೆಪಿ ಸೇರ್ಪಡೆಗೆ ಪುತ್ತೂರು ಬಿಜೆಪಿಯ ಸ್ಥಾಪಿತ ಬೆರಳೆಣಿಕೆಯ ಜನರ ವಿರೋಧವಿದೆ. ನಾವು ಉಲ್ಲೇಖಿಸುವಂತೆ ಹಿಂದುತ್ವ ಆಗಬೇಕಾದರೆ ಎಲ್ಲ ಹಿತಾಸಕ್ತಿಗಳು ಬದಿಗಿಟ್ಟು ಅರುಣ್ ಕುಮಾರ್ ಪುತ್ತಿಲ ಅವರನ್ನು ಪಕ್ಷಕ್ಕೆ ಕರೆದುಕೊಳ್ಳದೆ ಬೇರೆ ವಿಧಿ ಇಲ್ಲ ಎಂದು ಶ್ರೀಕೃಷ್ಣ ಉಪಾಧ್ಯಾಯ ಹೇಳಿದ್ದಾರೆ. ಅರುಣ್ ಕುಮಾರ್ ಪುತ್ತಿಲ ಹಿಂದೆ ಬಹುದೊಡ್ಡ ಪಡೆ ಇದೆ. ಅರುಣಣ್ಣನ ಜೊತೆ ಇರುವ ಟೀಮ್ ಬೇರೆ ಯಾರಿಗೂ ಸಿಕ್ಕಿಲ್ಲ. ಆ ಕಾರಣದಿಂದಾಗಿ ಪುತ್ತೂರಿನ ಚುನಾವಣೆ ಹೈಲೈಟ್ ಆಗಿದೆ. ಪುತ್ತಿಲ ಲೀಡರ್ಶಿಪ್ನಲ್ಲಿ ಸೇರುವಷ್ಟು ಜನ ಸೇರಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಈ ಕಾರಣಕ್ಕಾಗಿಯೇ ಅರುಣ್ ಕುಮಾರ್ ಪುತ್ತಿಲ ಅವರಿಗೆ ಹುದ್ದೆ ಕೊಡಬೇಕೆಂದು ಕೇಳುತ್ತಿದ್ದೇವೆ ಎಂದು ಉಪಾಧ್ಯಾಯ ಹೇಳಿದ್ದಾರೆ. ಪುತ್ತಿಲ ಪರಿವಾರ ಬಿಜೆಪಿಗೆ ಸೇರ್ಪಡೆಯಾಗಬೇಕೆಂದು ಇಷ್ಟವಿದೆ. ಆದರೆ ಅರುಣ್ ಕುಮಾರ್ ಪುತ್ತಿಲ ಒಳಗೆ ಬಂದರೆ ನಮ್ಮ ಕುರ್ಚಿಗೆ ಪೆಟ್ಟು ಬೀಳುತ್ತೆ ಎಂದು 4 ಜನ ಮಾತ್ರ ಅಡ್ಡಿ ಬಿಟ್ಟರೆ 32,000 ಜನಕ್ಕೆ ವಿರೋಧವೇ ಇಲ್ಲ ಎಂದರು. ಪುತ್ತೂರು ರಾಜಕೀಯ ಸರಿಯಾಗಲಿಲ್ಲವೆಂದರೆ ನಾವು ಮುಂದೆ ಅನಿವಾರ್ಯವಾಗಿ ರಾಜಕೀಯ ಕ್ಷೇತ್ರಕ್ಕೆ ಟೊಂಕ ಕಟ್ಟಿ ನಿಲ್ಲೋದು ಪಕ್ಕಾ ಎಂದು ಪುತ್ತಿಲ ಪರಿವಾರದ ಮುಖಂಡ ಶ್ರೀಕೃಷ್ಣ ಉಪಾಧ್ಯಾಯ ಹೇಳಿಕೆ ನೀಡಿದ್ದಾರೆ. ಪರಮ ಪ್ರಾಮಾಣಿಕ 35 ವರ್ಷಗಳಿಂದ ಕೆಲಸ ಮಾಡಿದ ಅರುಣ್ ಕುಮಾರ್ ಪುತ್ತಿಲ ಒಳಗೆ ಬಂದ್ರೆ ನಮ್ಮ ಕುರ್ಚಿಗೆ ಎಲ್ಲಿ ಪೆಟ್ಟು ಬಿದ್ದೀತೋ ಅಂತ ಬಿಜೆಪಿ ಹೈಕಮಾಂಡ್ ಶುದ್ಧವೇ ಇದೆ. ಯಾವಾಗ ಅರುಣರು ಒಳಗೆ ಬರ್ತಾರೆ ಅಂತ ಪುತ್ತೂರು ಸರಿಯಾಗಬೇಕು. ಮಂಗಳೂರನ್ನ ಕಳ್ಕೊಳ್ಳಬಾರದು. ಯಾವಾಗ ಆದ್ರೆ ಮಂಗಳೂರಿನ ಕೂಡ ಅಲ್ಲ, ಬರೀ ಪುತ್ತೂರಿನ 1, 2, 3, 4 ಜನ ಮಾತ್ರ ಅಡ್ಡಿ ಬಿಟ್ರೆ 32,000ದಲ್ಲಿ ಯಾರು ಅಡ್ಡಿ? ಯಾರದ್ದು ಆಬ್ಜೆಕ್ಷನ್ ಇಲ್ಲ. ಯಾರು ಅಂತ ಮತ್ತೆ ಕೇಳಬೇಡ. ಈ ಸ್ವಾರ್ಥಿಗಳನ್ನ ಅವ್ರು ಹೊರಗೆ ಹೋಗೋದು ಬೇಡ. ಅವರನ್ನು ಇಟ್ಟುಕೊಂಡು ಅವರ ಮನವೊಲಿಸಿ ನಾವು ಕೇಳಿ ಒಂದಾಗಬೇಕು ಅಂತ. ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ಹಾಕಿದ್ರು, ಒಗ್ಗಟ್ಟಿರ್ಲಿ ಮೋದಿ ಬೇಕು. ನಾನು ಅವರಿಗೆ ಒಂದು ಮಾತು ಹೇಳೋದು, ಪುತ್ತೂರಿಗರಲ್ಲದ ಅನೇಕರು ಮಾತ್ರ ಹೀಗೆ ಕಮೆಂಟ್ ಹಾಕೋದು. ಪುತ್ತೂರಿಗಳಿಗೆಲ್ಲ ಗೊತ್ತು ವಾಸ್ತವ ಏನು ಅಂತ. ಅವರಿಗೆ ಒಂದು ಮಾತನ್ನು ಹೇಳೋದು, ಪುತ್ತಿಲ ಪರಿವಾರ ಮತ್ತು ಬಿಜೆಪಿ ಒಂದಾಗಬೇಕು ಅಂತ ಹೈಯೆಸ್ಟ್ ಕೆಲಸ ಮಾಡಿದ್ದು ಬಿಜೆಪಿಯೋ ಪುತ್ತಿಲ ಪರಿವಾರವೋ ಅಂತ ಒಂದ್ಸಲ ಅಧ್ಯಯನ ಮಾಡಿ. ಆಗ ಗೊತ್ತಾಗ್ತದೆ ನಮ್ಮ ಮನಸ್ಸೇನು ಅಂತ. ಹಾಗಾಗಿ ನಾವು ಒಂದಾಗುವುದಕ್ಕೆ ಸಿದ್ಧರಿದ್ದೇವೆ. ಯಾರನ್ನು ನಾವು ಬೈಲಿಲ್ಲ. ಹಾಗಾಗಿ ಕ್ಷಮೆ ಕೇಳೋ ಪ್ರಶ್ನೆಯೇ ಇಲ್ಲ. ಒಂದು ಇದು ಅಧಿಕೃತ ಪುತ್ತಿಲ ಪರಿವಾರದ ತೀರ್ಮಾನ ಆಗಿರೋದ್ರಿಂದ, ನನ್ನ ಜವಾಬ್ದಾರಿಯಾಗಿರೋದ್ರಿಂದ ಒಂದು ಮಾತನ್ನ ಹೇಳಿ ನನ್ನ ಭಾಷಣವನ್ನ ಮುಗಿಸ್ತೇನೆ. 3/4 ಗಂಟೆ ಭಾಷಣ ಮಾಡಿ ಅಂತ ಅರುಣಣ್ಣ ಹೇಳಿತ್ತು. ಈ ಮಾತು ನಾನು ಹೇಳಲೇಬೇಕು. ನೋಡಿ, ನಮಗೆ ಎಲ್ಲರ ಮೇಲೆ ಅಪಾರವಾದ ಗೌರವ ಇದೆ. ನರೇಂದ್ರ ಮೋದಿಗಾಗಿ ಈ ಲೋಕಸಭಾ ಇಲೆಕ್ಷನ್ ನಲ್ಲಿ ಕೆಲಸ ಮಾಡಬೇಕು ಅಂತ ಮನಸ್ಸಿದೆ. ಆದ್ರೆ ಪಾಪ ವಾಟ್ಸಪ್ ಗ್ರೂಪ್ಗಳಲ್ಲಿ ಮುಹೂರ್ತ ಫಿಕ್ಸ್ ಅಂತ ಟಿವಿಯಲ್ಲಿ ದುಡ್ಡು ಕೊಟ್ಟು ಯಾರೋ ಹಾಕಿಸೋದು, ಏನು ಆಗಿರುವುದಿಲ್ಲ. ಆದ್ರೆ ನಾವು ಪುತ್ತಿಲ ಪರಿವಾರದವರು ಒಂದು ಮುಹೂರ್ತ ಫಿಕ್ಸ್ ಮಾಡುತ್ತೇವೆ. ಇವತ್ತಿನಿಂದ 3 ದಿನದ ಒಳಗಾಗಿ ಫೈನಲ್ ಗಡುವು. ನೀವು ನಮ್ಮನ್ನ ಕಾಯಿಸುವುದು ಬೇಡ.
ನಮ್ಮನ್ನ ಸತಾಯಿಸುವುದು ಬೇಡ, ಯಾರೂ ಬೇಡ. ಈ 4 ಜನರನ್ನ ಸರಿ ಮಾಡಿ ಇವತ್ತಿನಿಂದ 3 ದಿನಗಳ ಒಳಗಾಗಿ ಪುತ್ತೂರು ರಾಜಕೀಯ ಸರಿಯಾಗಲಿಲ್ಲ ಅಂತಂದರೆ ಪುತ್ತಿಲ ಪರಿವಾರ ನಾವು ಒಂದು ಸಾಮಾಜಿಕ ಸಂಘಟನೆ ಅಂತ ಹುಟ್ಟಿಕೊಂಡದ್ದು ಹೌದಾಗಿದ್ದರೂ ಮುಂದೆ ನಾವು ಅನಿವಾರ್ಯವಾಗಿ ರಾಜಕೀಯ ಕ್ಷೇತ್ರಕ್ಕೆ ಕಟ್ಟಿ ನಿಲ್ಲುವ ಗ್ಯಾರಂಟಿ. ನನ್ನ ಭಾಷಣ ರೆಕಾರ್ಡ್ ಆಗ್ತಿದೆ, ನನ್ನ ಭಾಷಣ ಮೀಡಿಯಾಗಳಲ್ಲಿ ಬರ್ತಾ ಇದೆ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಕೇಳಿ, ನಮಗೆ ಒಂದಾಗಬೇಕು ಅಂತ ಮನಸ್ಸು 3 ದಿವಸದ ಒಳಗಡೆ ಒಂದಾಗಬೇಕು ಅಂತ ನಮಗೆ ಕಾದು 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 ನಾನು ಕೂಡ ಇವತ್ತು ಮಧ್ಯಾಹ್ನ 2 ಗಂಟೆಗೆ ನಾನು ಒಂದೇ ಸಮನೆ ಮಾರ್ತರಿಗೆ ಕಾಲ್ ಮಾಡೋದು ಏನಾಯ್ತು ಅಂತ, ಒಂದೇ ಸಮನೆ ಉಮೇಶ್ ಅಣ್ಣನಿಗೆ ಕಾಲ್ ಮಾಡೋದು ಏನಾಯ್ತು ಅಂತ. ಆದ್ರೆ ಇವತ್ತಿನ ತನಕ ಯಾವುದೇ ವಿದ್ಯಮಾನ ಇಲ್ಲ. ಅರುಣಣ್ಣನನ್ನ ನೀವು ಸಾಮಾನ್ಯ ಕಾರ್ಯಕರ್ತ ಅಂತೆಲ್ಲ ಹೇಳಿ ಪುತ್ತೂರಿನ ನೆಲಕ್ಕೆ ಅನ್ಯಾಯವನ್ನ ಬಗೆಯುವುದು ಬೇಡ. ಪುತ್ತೂರಿನ ಮಹಾಲಿಂಗೇಶ್ವರನ ಭೂಮಿಯಲ್ಲಿ ಅನ್ಯಾಯ ನಡೆಯುವುದಿಲ್ಲ, ಕಳೆದ ಇಲೆಕ್ಷನ್ ಅಲ್ಲೂ ಗೊತ್ತಾಗಿದೆ. ಹಾಗಾಗಿ 3 ದಿನದ ಗಡುವಿನಲ್ಲಿ ಸರಿಯಾಗುವ ಹಾಗೆ ತುಳುವ ಮಣ್ಣಿನ ಶಕ್ತಿಗಳು ಅವರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ. ಅದಾಗಿಲ್ಲ ಅಂತಂದ್ರೆ ತುಳುವ ಮಣ್ಣಿಗೆ ಶಕ್ತಿ ಇಲ್ಲ ಅಂತಲ್ಲ, ಮಣ್ಣಿನ ಶಕ್ತಿಯನ್ನು ಗೌರವಿಸಬೇಕಾದವರು ಗೌರವಿಸುವುದಿಲ್ಲ ಅಂತರ್ಥ. ನೆನಪಿಡಿ, ಯಾಕೆ ಅಂತಂದ್ರೆ ನಮಗೆ ಹಿಂದುತ್ವ ಮುಖ್ಯ, ನಮಗೆ ಧರ್ಮ ಮುಖ್ಯ, ನಮಗೆ ಮಹಾಲಿಂಗೇಶ್ವರ ದೇವರ ಭೂಮಿಯಲ್ಲಿ ಸೂರ್ಯ ಚಂದ್ರ ಇರುವಲ್ಲಿ ತನಕ ಜಾತ್ರೆ ನಡೆಯೋದು ಮುಖ್ಯ. ಒಂದು ಹನುಮತ್ ಧ್ವಜಕ್ಕಾಗಿ ಆ ಸಿದ್ದರಾಮಯ್ಯ ಸರ್ಕಾರ ಗಲೀಜು, ಹಿಂದುತ್ವಕ್ಕೆ ಅನ್ಯಾಯ ಮಾಡೋ ಕಾಂಗ್ರೆಸ್ ಸರ್ಕಾರ, ಆ ನರೇಂದ್ರ ಮೋದಿ ಪುಣ್ಯಾತ್ಮ ಬರಲಿಲ್ಲ ಅಂತಂದ್ರೆ ರಾಹುಲ್ ಗಾಂಧಿಯ ಕೈಗೆ ಹೇಗಪ್ಪ ಭಾರತ ಕೊಡೋದು? ಇದು ನಮಗೆ ಯಾರಿಗೂ ಮನಸ್ಸಿಲ್ಲ. ಹಾಗಾಗಿ ಮನಸ್ಸು ಮಾಡಬೇಕು. ನಾನು ಎಲ್ಲಾದರೂ ತಪ್ಪು ಮಾತನಾಡಿದ್ರೆ ಕ್ಷಮೆ ಕೇಳುವುದಕ್ಕೆ ಸಿದ್ಧ. ಆದ್ರೆ ಅರುಣಣ್ಣ ಕ್ಷಮೆ ಕೇಳಿ ಹೊರಟು ನಾನು ತಡಿತೇನೆ. ಅರುಣಣ್ಣ, ನೀವು ಕ್ಷಮೆ ಕೇಳಬಾರ್ದು ಅಂತ ಮತ್ತೊಮ್ಮೆ ಹೇಳುತ್ತಾ ಈ ಮಾತುಗಳನ್ನ ಮಹಾಲಿಂಗೇಶ್ವರ ದೇವರ ಚರಣ ಪದ್ಮಗಳಿಗೆ ಸಮರ್ಪಿಸಿ ವಿರಮಿಸ್ತಾ ಇದ್ದೇನೆ. ಜೈ ಹಿಂದೂಸ್ತಾನ್.